ಮೆದು ಮೆದು ರುಚಿ ರುಚಿಯಾಗಿರುವಂತಹ ಗುಲಾಬ್ ಜಾಮೂನನ್ನು ಮನೆಯಲ್ಲಿ ಸುಲಭವಾಗಿ ಒಡೆಯದೆ ಹಾಗೆ ಪರ್ಫೆಕ್ಟ್ ಆಗಿ ಹೇಗೆ ಮಾಡೋದು ಗೊತ್ತಾಗಬೇಕಾ? ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಲೋ ನಮಸ್ತೆ, ಹೇಗಿದ್ರಲ್ಲ? ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ರೆಸಿಪಿ ಮತ್ತೊಂದು ಸೂಪರ್ ಆಗಿರುವಂತಹ ಟಿಪ್ಸ್ ಅನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ನನ್ನ ವೀವರೊಟ್ಟು ಪರ್ಫೆಕ್ಟ್ ಆಗಿ ಗುಲಾಬ್ ಜಾಮೂನನ್ನು ಮಾಡೋದು ಹೇಗೆ, ಒಂದು ಚೂರು ಒಡೆಯದ ಹಾಗೆ ಅನ್ನೋದನ್ನು ಕೇಳಿದ್ರು. ಅವರಿಗೋಸ್ಕರ ಮತ್ತು ಇದೇ ಥರ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇರೋರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಗುಲಾಬ್ ಜಾಮೂನನ್ನು ನಾವು ಮನೆಯಲ್ಲೇ ಮಿಕ್ಸನ್ನು ರೆಡಿ ಮಾಡಿಕೊಂಡು ಅಂಗಡಿಯಲ್ಲಿ ತರದೆ ಮನೆಯಲ್ಲೇ ಮಾಡಿಕೊಂಡು ಹೇಗೆ ಪರ್ಫೆಕ್ಟಾಗಿ ಸುಲಭವಾಗಿ ತುಂಬಾ ರುಚಿಯಾಗಿ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಒಂದು ಟಿಪ್ಸ್ ಕೂಡ ಹೇಳ್ತೀನಿ. ಈ ಟಿಪ್ಸನ್ನು ಫಾಲೋ ಮಾಡಿದರೆ ನಿಮ್ಮದು ಗುಲಾಬ್ ಜಾಮೂನ್ ಇದೆಯಲ್ಲ ಒಂದು ಚೂರು ಒಡೆಯಲ್ಲ, ಸೂಪರ್ಬ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋನ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ನೋಡಿ, ನಾನು ಗುಲಾಬ್ ಜಾಮೂನ್ ಮಾಡೋದಕ್ಕಿಂತ ಮುಂಚೆ ಅದರದ್ದು ಪಾಕನ ರೆಡಿ ಮಾಡ್ಕೊಳ್ಳೋಣ. ಗುಲಾಬ್ ಜಾಮೂನ್ ಆಮೇಲೆ ತುಂಬಾ ಸುಲಭವಾಗಿ ಮಾಡ್ಬೋದು, ಏನೂ ಕಷ್ಟ ಇಲ್ಲ. 2 ಕಪ್ಪಷ್ಟು ನೀರನ್ನು ತಗೊಳ್ಳಿ. 2 ಕಪ್ಪಷ್ಟು ನೀರನ್ನು ತಗೊಂಡಿದ್ದೀನಿ. ಇದಕ್ಕೆ ನಾವು 2 ಕಪ್ಪಷ್ಟು ಶುಗರನ್ನು ಹಾಕೋಬೇಕು. 2 ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ. ನಾನು ಯಾವ ಕಪ್ಪಲ್ಲಿ ನೀರು ತಗೊಂಡೆ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ. ಇದಕ್ಕೆ ಒಂದು 3 ರಿಂದ 4 ಏಲಕ್ಕಿ, ಚಿಕ್ಕ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನಷ್ಟು ರೋಸ್ ವಾಟರ್ ಅಂದರೆ ಗುಲಾಬಿ ಇಸ್ಲಿದು ನೀರನ್ನು ತಗೊಂಡಿದ್ದೀನಿ. ಫ್ಲೇವರಿಗೆ ರೋಸ್ ವಾಟರನ್ನು ಹಾಕ್ತಾರೆ. ನಿಮ್ಮ ಮನೆಯಲ್ಲಿ ರೋಸ್ ವಾಟರ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ. ಆಮೇಲೆ ಇದು ಕೇಸರಿ ನೀರು. ನೀವು ಕೇಸರಿ ಬೇಕಾದರೂ ಹಾಕೋಬಹುದು, ಇಲ್ಲ ಕೇಸರಿ ವಾಟರನ್ನು ಬೇಕಾದರೂ ಹಾಕೋಬಹುದು. 1 ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೀನಿ. ಈ ಕೇಸರಿ ನೀರು ಕೂಡ ಅಷ್ಟೇ, ಕೇಸರಿ ಹಾಕೋದು ಅದು ಕಲರಿಗೆ ಮತ್ತು ಫ್ಲೇವರಿಗೆ. ಇವಾಗ ಇದನ್ನ ಕುದಿಲಿಕ್ಕೆ ಇಟ್ಬಿಡ್ತಾ ಇದ್ದೀನಿ. ಪಾಕ ಚೆನ್ನಾಗಿ ಕುದೀತಾ ಇದೆ. ಇದನ್ನ ಸ್ವಲ್ಪ ಸ್ಟಿಕ್ಕಿ ಆಗಬೇಕು. ನೋಡಿ, ಈ ಸಕ್ಕರೆದು ಪಾಕ ದಪ್ಪ ಆಗ್ತಾ ಬಂದಿದೆ, ಸ್ಟಿಕ್ಕಿನೆಸ್ ಬರ್ತಾ ಇದೆ. ಸಾಕು, ಇದನ್ನ ನಾನು ಬಂದ್ ಮಾಡ್ತೇನೆ. ಬಂದ್ ಮಾಡಿದಾದ ನಂತರ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಲಿಂಬೆ ರಸ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಬಿಡಿ. ಇದು ಸ್ವಲ್ಪ ತಣ್ಣಗಾಗಲಿ, ಅಷ್ಟರಲ್ಲಿ ನಾವು ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋಣ. ಇವಾಗ ನಾವು ಜಾಮೂನು ಉಂಡೆನ ಒಡೆಯದೆ ಹಾಗೆ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಇದು ಯಾವುದು ರೆಡಿ ಮಿಕ್ಸ್ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಮನೆಯಲ್ಲೇ ಒಂದು ಮಿಕ್ಸನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಮಗೆ 3/4 ಕಪ್ಪಷ್ಟು ಹಾಲಿನ ಪುಡಿ, ನೀವು ನಂದಿನಿ ಹಾಲಿನ ಪುಡಿ ಸಿಗುತ್ತಲ್ವಾ, ಅದು ತಗೊಂಬಂದರೆ ತುಂಬಾ ಒಳ್ಳೆಯದು. ಇವಾಗ ಅದೇ ಕಪ್ಪಲ್ಲಿ 1/2 ಕಪ್ಪಷ್ಟು ಮೈದಾ ಹಿಟ್ಟು. ಮೈದಾ ಹಿಟ್ಟು ಏನಕ್ಕಂತಂದರೆ ಉಂಡೆ ಅಂಟು ಬಂದು ಉಂಡೆ ಚೆನ್ನಾಗಿ ಬರ್ಲಿಕ್ಕೆ ಹಾಕ್ತಾರೆ. ಕೆಲವರು ಬರೀ ಹಾಲಿನ ಪುಡಿಯಲ್ಲಿ ಮಾಡ್ತಾರೆ, ಗೋಧಿ ಪುಡಿಯಲ್ಲಿ ಮಾಡ್ತಾರೆ. ಅದರದ್ದು ರೆಸಿಪಿ ನಾನು ನೆಕ್ಸ್ಟ್ ಹಾಕ್ತೀನಿ. ಇವತ್ತು ನಾನು ಹಾಲಿನ ಪುಡಿ ಮತ್ತು ಮೈದಾ ಪುಡಿ ಮಿಕ್ಸ್ ಮಾಡಿಕೊಂಡು ಈ ಗುಲಾಬ್ ಜಾಮೂನನ್ನು ಮಾಡ್ಕೊತಾರೆ. ಇದಕ್ಕೆ ಒಂದು ಸ್ವಲ್ಪ 1/4 ಸ್ಪೂನಿನಷ್ಟು ನಾವು ಅಡುಗೆ ಸೋಡಾನ ಹಾಕೊತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಈ ಪುಡಿನ. ಇವಾಗ ನಾನು ಇದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಸ್ಪೂನಷ್ಟು ಮನೆಯಲ್ಲಿ ಮಾಡಿರುವಂತಹ ತುಪ್ಪನ ಹಾಕೊತಾ ಇದ್ದೀನಿ. ತುಪ್ಪನ ಹಾಕೊಂಡು ಇವಾಗ ಈ ಹಿಟ್ಟನ್ನು ನಾವು ಒದ್ದೆ ಮಾಡ್ಕೋಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಕೈಯಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟನ್ನೆಲ್ಲ ಒದ್ದೆ ಮಾಡ್ಕೋಬೇಕು. ನೋಡಿ, ಹಿಟ್ಟು ನೀಟಾಗಿ ಒದ್ದೆ ಆಗಿದೆ ತುಪ್ಪದಲ್ಲೇ. ಇವಾಗ ನೋಡಿ, ನಾನು ಇಷ್ಟು ಹಿಟ್ಟನ್ನು ಕಲಿಸ್ಕೊಳ್ಳೋಕ್ಕೆ ಒಂದು 1/4 ಕಪ್ಪಷ್ಟು ಹಾಲನ್ನು ತಗೊಂಡಿದ್ದೀನಿ. ಇದರಲ್ಲಿ ಎಲ್ಲದನ್ನು ಒಂದೇ ಸರಿ ಹಾಕೋಬೇಡಿ. ನಮಗೆ ಹಿಟ್ಟು ಕರೆಕ್ಟಾಗಿ ಅದಕ್ಕೆ ಬರಬೇಕು ಅಂತಂದರೆ ನೋಡಿ ನಾವು ಹಾಕೋಬೇಕು. ಇವಾಗ ಒಂದು ಸ್ವಲ್ಪ ಹಾಲನ್ನು ಹಾಕಿ ನಾನು ಮೊದಲು ಕಲಿಸ್ಕೊತಾ ಇದ್ದೇನೆ. ಇಷ್ಟು ಹಾಲು ಇಟ್ಟಿದ್ದೇನೆ. ನೀಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ನೀವು ಗುಲಾಬ್ ಜಾಮೂನ್ದು ಹಿಟ್ಟನ್ನು ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಮಿಕ್ಸ್ ಮಾಡಿಕೊಂಡು ನಾವು ಉಂಡೆ ಕಟ್ಟಿದರೆ ಸಾಕು. ಕ್ರ್ಯಾಕ್ ಆಗದಾಗೇ ಬರುತ್ತೆ, ಚೆನ್ನಾಗೇ ಬರುತ್ತೆ.
ಇದೊಂದು ಸ್ವಲ್ಪ ಗಟ್ಟಿ ಇದೆ, ಇನ್ನೊಂದು ಚೂರು ನಾನು ಹಾಲು ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಹಿಟ್ಟು ಒಂಚೂರು ಮೆದು ಆಗೋ ತನಕ ನೀವು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ ಹಿಟ್ಟು ಇವಾಗ ಮೆದುಕಿ ಬಂದಿದೆ, ಇಷ್ಟು ಸಾಕು. ಇದಕ್ಕಿಂತ ಈ ಹದಕ್ಕೆ ಬಂದರೆ ಸಾಕು, ಗೊತ್ತಾಗ್ತಾ ಇದೆಯಲ್ಲ? ಈ ಹದಕ್ಕೆ ಬಂದರೆ ಸಾಕು, ನಮಗೆ ನೀಟಾಗಿ ಉಂಡೆ ಮಾಡ್ಕೊಳ್ಳೋಕ್ಕಾಗುತ್ತೆ, ಏನು ತೊಂದರೆ ಇಲ್ಲ. ಇದನ್ನ ಜಸ್ಟ್ ಹಚ್ಕೊಂಡು ನೀವು ಕುಕಿಂಗ್ ಆಯಿಲನ್ನು ಹಚ್ಕೊಂಡು ಈ ಥರ ಉಂಡೆನ ಮಾಡ್ಕೋಬೇಕಾಗುತ್ತೆ. ಉಂಡೆ ಮಾಡ್ಕೊಳ್ಳುವಾಗ ಜಾಸ್ತಿ ಫ್ರೆಶ್ ಮಾಡಿ ನಾವು ಉಂಡೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೈಟಾಗಿ ಮೇಲಿಂದ ಮೇಲೆ ಪ್ರೆಸ್ ಮಾಡಿ ನಾವು ಉಂಡೆನ ಮಾಡ್ತಾ ಇದ್ರೆ ಸೂಪರಾಗಿ ಬರುತ್ತೆ. ಬಟ್ ಕ್ರ್ಯಾಕ್ ಫ್ರೀ ಆಗಿ ನೀವು ರೌಂಡ್ ಶೇಪಿಗೆ ಉಂಡೆನ ರೆಡಿ ಮಾಡ್ಕೋಬೇಕು. ನೀವು ಉಂಡೆ ಮಾಡುವಾಗ ಕ್ರ್ಯಾಕ್ ಸಿಕ್ತು ಉಂಡೆಯಲ್ಲಿ ಅಂತಂದರೆ ನಿಮಗೆ ಜಾಮೂನ್ ಮಾಡುವಾಗ ಜಾಮೂನು ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮಗೆ ಇನ್ನೊಂದು ಟಿಪ್ಸ್ ನಾನು ಹೇಳ್ತೀನಿ. ಇನ್ ಕೇಸ್ ಈ ಹಿಟ್ಟು ಇದೆಯಲ್ಲ ನಿಮ್ಗೆ ಇಷ್ಟು ಸಾಫ್ಟ್ ಬಂದಿಲ್ಲ, ಉಂಡೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತಂದರೆ ನನಗಿದೀಗ ಕ್ಲೀನಾಗಿ ಬರ್ತಾ ಇದೆ, ನೀವು ಅದಕ್ಕೆ ಟೆನ್ಷನ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಜಸ್ಟ್ ಮತ್ತೆ ಒಂದು ಸ್ವಲ್ಪ ಹಾಲು ಮತ್ತು ಒಂದು ಚೂರು ಒಂದು ಅರ್ಧ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿಬಿಟ್ಟು ಮಿಕ್ಸ್ ಮಾಡಿದರೆ ನೋಡಿ ಎಷ್ಟು ನೀಟಾಗಿ ಉಂಡೆ ಮಾಡಲಿಕ್ಕೆ ಬರ್ತಾ ಇದೆ ಅಂತ. ನೀವೇನಾದರೂ ನಿಮ್ಮದು ಮಿಕ್ಸ್ ಕರೆಕ್ಟ್ ಆಗಿಲ್ಲ, ಉಂಡೆ ಮಾಡುವಾಗ ಪುಡಿ ಪುಡಿ ಆಗ್ತಾ ಇದೆ, ಗಟ್ಟಿ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಮಾತ್ರ ಒಂದು ಸ್ವಲ್ಪ ಹಾಲು ಮತ್ತು ಚೂರು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಮತ್ತೆ ಇದು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಉಂಡೆನ ಮಾಡ್ಕೋಬೋದು. ಕ್ರ್ಯಾಕ್ ಫ್ರೀಯಾಗಿ ನಾವು ಉಂಡೆನ ಮಾಡ್ಕೋಬೇಕಾಗುತ್ತೆ. ಎಲ್ಲಾದರೂ ಕ್ರ್ಯಾಕ್ ಇದ್ದರೆ ನಿಮಗೆ ಗುಲಾಬ್ ಜಾಮೂನು ಒಡೆಯುತ್ತೆ. ಇದೇ ಸೀಕ್ರೆಟ್ ಟಿಪ್ಸ್ ನಾನು ಹೇಳ್ತಾ ಇರೋದು ಇವತ್ತು. ಈ ಥರ ಕ್ರ್ಯಾಕ್ ಇಲ್ಲದಾಗೆ ತುಂಬ ಪ್ರೆಷರ್ ಆಗಿ ಬೇಡ, ಸಾಫ್ಟಾಗಿ ಉಂಡೆ ಮಾಡಿದ್ರೂ ನೀಟಾಗಿ ನಮಗೆ ಜಾಮೂನು ಉಂಡೆ ರೆಡಿ ಆಗುತ್ತೆ. ನಿಮಗೆ ಹತ್ತಿರದಿಂದ ಈ ಉಂಡೆನ ನೋಡಿದಾಗ ತರಿತರಿ ಇದೆಯಲ್ಲ ಅಂತ ಅನ್ನಿಸ್ಬೋದು. ನಿಮಗೆ ಹಾಲಿನ ಉಂಡೆ ಈ ಥರ ಮಾಡಿಟ್ಟಾಗ ಸ್ವಲ್ಪ ತರಿತರಿ ಥರನೇ ಕಾಣುತ್ತೆ, ಬಟ್ ಏನೂ ತೊಂದರೆ ಇಲ್ಲ. ನೀವು ಫ್ರೈ ಮಾಡಿ ಪಾಕಕ್ಕೆ ಹಾಕಿದಾಗ ಪರ್ಫೆಕ್ಟಾಗಿ ಒಂದು ಚೂರು ಒಡೆಯದೆ ಪರ್ಫೆಕ್ಟ್ ಆಗಿರುವಂತಹ ಜಾಮೂನು ರೆಡಿ ಆಗುತ್ತೆ. ಎಣ್ಣೆ ಕಾಯಿಸುವಾಗ ಮತ್ತು ಉಂಡೆನ ನೀವು ಫ್ರೈ ಮಾಡುವಾಗ ತುಂಬಾ ಕೇರ್ಫುಲ್ಲಾಗಿ ಗಮನಿಸಬೇಕಾಗಿರೋದು ಏನು ಅಂತಂದರೆ ಉರಿ ಜಾಸ್ತಿ ಇಟ್ಕೋಬಾರ್ದು. ಮೀಡಿಯಂ ಫ್ಲೇಮಲ್ಲಿಟ್ಟೆ ಎಣ್ಣೆನ ನಾವು ಕಾಯಿಸ್ಕೊಂಡು ಅದಾದ ನಂತರ ಉಂಡೆನ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಫುಲ್ ದಗದಗ ಅಂತ ಅಂದ್ಬಿಟ್ಟು ಕಾದಿರೋ ಎಣ್ಣೆಗೆ ಉಂಡೆ ಹಾಕಿದರೆ ಉಂಡೆ ಒಮ್ಮೆನೆ ಕರೆಕ್ಟಿಗೆ ಹೋಗಿ ಅದು ಒಳಗಡೆ ನಮಗೆ ಬೇಯಲ್ಲ. ಅದರಿಂದ ಈ ಸ್ಟೆಪ್ಪನ್ನು ತುಂಬ ಕೇರ್ಫುಲ್ಲಾಗಿ ಫಾಲೋ ಮಾಡಿ. ಎಣ್ಣೆ ಕಾದಿದೆ, ಇವಾಗ ಈ ಉಂಡೆನ ನಾನು ಹಾಕೊತಾ ಇದ್ದೀನಿ. ಮೀಡಿಯಂ ಕಾದಿರುವ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಉರಿ ಇಟ್ಕೊಂಡು ನಾವು ಕಾಯಿಸೋದು ಬೇಡ, ಒಂದೇ ಸರಿ ಅದು ಕರೆಕ್ಟ್ ಹೋಗುತ್ತೆ. ಉರಿ ಕಮ್ಮಿ ಇಟ್ಕೊಂಡೆ ನಾವು ಕಾದಿರುವ ಎಣ್ಣೆಗೆ ಹಾಕಿಬಿಟ್ಟು ಉರಿಯನ್ನು ಕಮ್ಮಿ ಇಟ್ಕೊಂಡು ನಿಧಾನಕ್ಕೆ ಹಾಕಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ತುಂಬ ದಗದಗ ಅಂತ ಕಾದ್ಬಿಟ್ಟು ಬಿಸಿ ಬಿಸಿ ಇದಕ್ಕೆ ನೀವು ಹಾಕಿದರೆ ಉಂಡೆ ಒಮ್ಮೆಗೆ ಕರಟಿ ಹೋಗುತ್ತೆ. ನೋಡಿ ಇದು ಎಷ್ಟು ನಿಧಾನಕ್ಕೆ ಕಾಯ್ತಾ ಇದೆ ನೋಡಿ, ಗೊತ್ತಾಗ್ತಿದೆಯಾ? ನಿಧಾನಕ್ಕೆ ಗೋಲ್ಡನ್ ಕಲರ್ ಬ್ರೌನ್ ಬಂದ್ಬಿಟ್ಟು ಅದಾದ ನಂತರ ನಮಗೆ ಜಾಮೂನ್ ಕಲರ್ ಬ್ರೌನ್ ಕಲರ್ ಬಂದಾಗ ನಾವು ತೆಗಿಯೋದು. ನೋಡಿ ಈ ಕಲರ್ಗೆ ಬಂದಾಗ ನಾವು ಜಾಮೂನ್ ಉಂಡೆನ ತೆಗಿಬೇಕು. ಪರ್ಫೆಕ್ಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನ ಇವಾಗ ನಾವು ಪಾಕಕ್ಕೆ ಹಾಕೊಳ್ಳೋಣ. ಉಂಡೆನ ನಾನಿವಾಗ ಪಾಕಕ್ಕೆ ಹಾಕ್ಕೊಂಡಿದ್ದೇನೆ. ನೋಡಿ ಉಂಡೆನ ನಾನಿವಾಗ ಪಾಕಕ್ಕೆ ಹಾಕ್ಬಿಟ್ಟು ಇಟ್ಟಿದ್ದೇನೆ. ಇದನ್ನ ನಾವು 2 ಗಂಟೆ ಬಿಡೋಣ. 2 ಗಂಟೆ ಬಿಟ್ಟಾಗ ಪಾಕ ಎಲ್ಲ ಚೆನ್ನಾಗಿ ಎಳೆದುಬಿಟ್ಟು ಉಂಡೆಗೆ ಸೂಪರ್ ಆಗಿರುವಂತಹ ಜಾಮೂನ್ ರೆಡಿ ಆಗುತ್ತೆ. ಒಂದ್ಸರಿ ನೀವು ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ತುಂಬಾ ಸುಲಭ ಇದೆ ಮಾಡೋಕ್ಕೆ, ಒಡೆಯುತ್ತೆ ಅನ್ನೋ ಟೆನ್ಷನ್ ಇಲ್ಲ, ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಸುಲಭವಾಗಿ ಸಿಂಪಲ್ಲಾಗಿ ಜಾಮೂನನ್ನು ಮನೆಯಲ್ಲಿ ರೆಡಿ ಮಾಡಿದ್ವಿ ಅಂತ. ಏನು ಕಷ್ಟಪಡಬೇಕಾಗಿಲ್ಲ, ಒಂದು ಚೂರು ಓಡ್ತಿಲ್ಲ, ಪರ್ಫೆಕ್ಟಾಗಿ ಬಂದಿದೆ, ತುಂಬಾ ಸುಲಭ ಇದೆ.
ಒಂದ್ಸರಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಎಲ್ಲ ವಿಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.